ಇಷ್ಟವರೆಗೂ ಈ ಅಧ್ಯಾಯದಲ್ಲಿ ವಿವರಣೆ ನಡೀತಾ ಇದೆ. ಋತು ಮಹಾರಾಜರು ಋತು ಮಹಾರಾಜರ ಹತ್ತಿರ ಇವರು ಕೂಡ ಬಂದರು. ಯಾರು? ಕುಮಾರ. ಸನಕ ಸನಾತನ ಸನಂದನ ಸನತ್ ಕುಮಾರ. ಸೊ ಅವರನ್ನು ಸತ್ಕರಿಸಿದ ನಂತರ ಅವರಿಗೆ ಈಗ ಪ್ರಶ್ನಿಸ್ತಾರೆ. ಅದ್ರ ಮುಂಚೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನ ಹೇಗೆ ಅರಿಯಲಿಕ್ಕೆ ಸಾಧ್ಯವಾಗುವುದಿಲ್ವೋ ಹಾಗೆ ನೀವು ಕೂಡ ಎಲ್ಲೆಡೆ ಸಂಚರಿಸುತ್ತಿದ್ದರೂ ಕೂಡ ನಿಮ್ಮನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ನಮಗೆ ಮೊದಲ ಗುರು ಅಂದ್ರೆ ಭಗವಂತನೇ ಮೊದಲ ಗುರು. ಹೃದಯದಲ್ಲಿರುವ ಚೈತ್ಯ ಗುರು ಪರಮಾತ್ಮ. ಸೊ ನಾವು ಯಾವಾಗ ಪ್ರಾಮಾಣಿಕರಾಗ್ತೇವೆ ಆ ಹೃದಯದಲ್ಲಿರುವ ಪರಮಾತ್ಮ ನಮಗೆ ಹೊರಗಿರುವ ಗುರು ಹತ್ರ ಅವ್ರ ನಂಬಿಕೆ, ಅವ್ರ ಮೇಲ್ ಬರೋ ನಂಬಿಕೆಯನ್ನು ಮೂಡಿಸ್ತಾರೆ. ಮತ್ತೆ ಅಂತ ಗುರುವನ್ನು ಕೂಡ ಕಳಿಸ್ತಾರೆ. ಹೇಗೆ ಧ್ರುವ ಮಹಾರಾಜನು ಅವನು ಕಂಗಾಲಾದಾಗ ಅವನಿಗೆ ಮೊದಲಿಗೆ ಅವರ ತಾಯಿ ಮಾರ್ಗದರ್ಶನ ಕೊಟ್ಟದ್ದು, ನಂತರ ಹೃದಯದಲ್ಲಿರೋ ಪರಮಾತ್ಮ ಸೊ ಚೈತ್ಯ ಗುರು. ಸೊ ಅವರು ಅವರಿಗೆ ನಾರದ ಮುನಿಯನ್ನು ಕಳಿಸಿದ್ರು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಈ ತರ ಸಾಧು ಸಂತರು ಎಲ್ಲೆಡೆ ಇದ್ದಾರೆ. ಸೊ ಹಾಗೆ ಆ ಪರಮಾತ್ಮನು ಎಲ್ಲೆಡೆ ಇದ್ದಾನೆ, ಪ್ರತಿಯೊಬ್ಬರು ಹೃದಯದಲ್ಲೂ ಇದ್ದಾನೆ. ಸೊ ಆ ಪರಮಾತ್ಮನು ಹಾಗೆ ಸಾಧು ಸಂತರನ್ನು ಕೂಡ ಎಲ್ಲೆಡೆ ಅವ್ರು ಕಳಿಸ್ತಾ ಇರ್ತಾನೆ, ಅವ್ರು ಸಂಚರಿಸ್ತಾ ಇರ್ತಾರೆ. ಆದ್ರೆ ನಮಗೆ ಗುರ್ತಿಸಕ್ಕೆ ಶಕ್ತಿ ಇಲ್ಲ. ಸೊ ಇಲ್ಲಿ ಹೇಳ್ತಾ ಇರೋದು ಪರಮಾತ್ಮನನ್ನು ಗುರ್ಸಕ್ಕೂ ಕೂಡ ನಮಗ್ ಶಕ್ತಿ ಇಲ್ಲ. ಸೊ ಬಹಳಷ್ಟು ಜನ ಪರಮಾತ್ಮ ಆತ್ಮ ಒಂದೇ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೇನು ವ್ಯತ್ಯಾಸ ಇಲ್ಲ. ನಾನು ಪರಮಾತ್ಮ ಒಂದೇ, ಈಗ ನಾನು ಅಜ್ಞಾನದಲ್ಲಿದ್ದೇನಷ್ಟೇ. ಸೊ ನಾನು ಮುಕ್ತನಾಗ್ಬಿಟ್ಟು ನಾನೇ ಪರಮಾತ್ಮ ಆಗ್ಬಿಡ್ತೇನೆ ಅಂತ ರೀತಿ ಅಂತ ಕೂಡ ಅನ್ಕೊಳ್ಳೋ ಜನ ಇದ್ದಾರೆ. ಭೌತಿಕ ಜಗತ್ತು ಹೀಗೆ ಬೇರೆ ಬೇರೆ ರೀತಿಯ ಅಜ್ಞಾನ. ಇಲ್ಲ, ಪರಮಾತ್ಮ ಅವರ ಅಸ್ತಿತ್ವ ಬೇರೆ. ಪರಮಾತ್ಮ ಸಾಕ್ಷಾತ್ ಕೃಷ್ಣ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ಥಾ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಭಗವಂತನ ಹೇಳ್ತಾನೆ ಗೀತೆಯಲ್ಲಿ. ಸೊ ನಾನು ಪ್ರತಿಯೊಬ್ಬರ ಆತ್ಮನ ಜೊತೆಗೆ ಇರುವ ಪರಮಾತ್ಮ. ಸೊ ಭಗವಂತನು ನಾನು ಪ್ರತ್ಯೇಕವಾಗಿರುವ ಇನ್ನೊಬ್ಬ ವ್ಯಕ್ತಿ ಅಂತ ಭಗವಂತನ ಗೀತೆಯಲ್ಲಿ ಮತ್ತೆ 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 ತಿಳಿಸ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಎಲ್ಲರ ಹೃದಯದಲ್ಲಿರುವ ನಾನು ಕ್ಷೇತ್ರಜ್ಞನು. ಈ ಒಬ್ಬೊಬ್ಬ ಕ್ಷೇತ್ರಜ್ಞ ಒಂದೊಂದು ದೇಹದಲ್ಲಿ ಆತ್ಮ, ಆದರೆ ಪ್ರತಿಯೊಬ್ಬ ಹೃದಯದಲ್ಲಿ ಪ್ರತಿಯೊಬ್ಬ ಕ್ಷೇತ್ರದಲ್ಲಿರುವ ಆತ್ಮ ಪರಮಾತ್ಮ ನಾನು. ಸೊ ಹೀಗೆ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ಸೊ ನಾನು ಪರಮ ಈಶ್ವರನು, ಪ್ರತಿಯೊಬ್ಬ ಹೃದಯದಲ್ಲೂ ಭಗವಂತನು ಇದನ್ನ ದೃಢೀಕರಿಸ್ತಾನೆ. ಸೊ ಹಾಗೆ ಭಗವಂತನ ಇದ್ದಾನೆ, ಪ್ರತಿ ಹೃದಯದಲ್ಲೂ ಇದ್ದಾನೆ, ಆದರೆ ಅವನನ್ನು ನೋಡಕ್ಕೆ ನಮಗಾಗೋದಿಲ್ಲ. ಸೊ ಹೀಗೆ ಹೇಳ್ತಾರೆ, ಭಗವಂತನ ನೋಡಕ್ಕೆ ಹೇಗಾಗೋದಿಲ್ವೋ ಹಾಗೆ ಅವನ ಶುದ್ಧ ಭಕ್ತರು ಕೂಡ ನಮ್ಗೆ ಗೋಚರಿಸ್ಲಿಕ್ಕೆ ಆಗೋದಿಲ್ಲ. ಇದೇ ಗೋಚರಿಸಲಿಕ್ಕೆ ಆಗುತ್ತೆ, ಆದರೆ ವಿಧಾನ, ಆ ವಿಧಾನವನ್ನು ನಾವು ತಗೊಂಡು ಅದರಲ್ಲಿ ಮುನ್ನಡೆ ಸಾಧಿಸಿದ್ರೆ ಅವಾಗ ಆಗುತ್ತೆ. ಸೊ ಇಲ್ಲಿ ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ಒಮ್ಮೊಮ್ಮೆ ಬ್ರಹ್ಮ ಶಿವ ಅಂತ ವ್ಯಕ್ತಿಗಳಿಗೆ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಒಮ್ಮೊಮ್ಮೆ ಅವರು ಕೂಡ ಒಂದು ಮೋಹಿತರಾಗಿ ಅವರು ಕೂಡ ದಿಗ್ಭ್ರಾಂತರಾಗ್ತಾರೆ. ಸೊ ಬ್ರಹ್ಮ ನಮಗೆ ಗೊತ್ತು. ಹೀಗೆ ಕೃಷ್ಣನು ಬೃಂದಾವನ ಲೀಲೆ ಮಾಡುವಾಗ ಕೃಷ್ಣ ಮತ್ತೆ ಕೃಷ್ಣ ಸ್ನೇಹಿತರನ್ನು ಒಮ್ಮೆ ಬ್ರಹ್ಮದೇವರು ಕೃಷ್ಣ ಸ್ನೇಹಿತರನ್ನು ಮತ್ತು ಕೃಷ್ಣ ಎಲ್ಲ ಸ್ನೇಹಿತರ ಕರುಗಳು ಅವರ ಕರುಗಳು ಎಲ್ಲರನ್ನು ಅಪಹರಿಸಿದ್ರು. ಬ್ರಹ್ಮನಿಗೆ ಸ್ವಲ್ಪ ಸಂಶಯ ಬಂತು, ಇದು ಭಗವಂತನೇನ, ಇದು ಪರಮಾತ್ಮ ಎಲ್ಲರ ವ್ಯಕ್ತಿಗಳಿರುವ ಕೃಷ್ಣನೇನ ಅಂತ ಸ್ವಲ್ಪ ಸಂಶಯ ಬಂತು. ಸೊ ಹೀಗೆ ಆ ಸಂಶಯದಿಂದ ಆ ಬ್ರಹ್ಮ ವಿಮೋಹನಲ್ಲಿದೆ. ಅದೇ ರೀತಿಯಲ್ಲಿ ದೇವತಾ ಇಂದ್ರನು ಕೂಡ ಒಂದ್ಸಲ ಸಂಶಯ. ಸೊ ಹಾಗೆ ಅವರು ಗೋವರ್ಧನ ಗಿರಿಯನ್ನು ಕೃಷ್ಣ ಎತ್ತಬೇಕಾಯ್ತು. ಹಾಗೆ ಒಂದ್ಸಲ ಶಿವದು ಕೇಳ್ತೇವೆ, ಬಾಣಾಸುರನ ಪರವಾಗಿ ಶಿವ ಕೂಡ ಕೃಷ್ಣನ ವಿರುದ್ಧ ಯುದ್ಧ ಮಾಡಿದ್ದು. ಸೊ ಒಮ್ಮೊಮ್ಮೆ ಈ ರೀತಿ ಚಟುವಟಿಕೆಗಳು, ಯಾಕಂದ್ರೆ ಹೇಳೋದು ಭಗವಂತನ ಭಗವಂತ ಆದ್ರೆ ಉನ್ನತ ಭಕ್ತರಿಗೆ ಅವರ ಕೃಷ್ಣ ಅಂತರಂಗ ಶಕ್ತಿಯಲ್ಲಿ ಆಗುತ್ತೆ ಅಂತ ಕೂಡ ಹೇಳೋದಿದೆ. ಬ್ರಹ್ಮ ಶಿವ ಎಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಸೊ ಹಾಗೆ ಅವರ ಮೋಹ ಆದ್ರೂ ಕೂಡ ಅವರ ಆಧ್ಯಾತ್ಮಿಕ ಅಭಿವೃದ್ಧಿಗೋಸ್ಕರ ಮತ್ತೆ ಅದು ಒಂದೊಂದ್ಸಲ ಭಗವಂತನ ಅಂತರಂಗ ಶಕ್ತಿ ಮಾಡೋ ಚಟುವಟಿಕೆ. ಹೇಗೆ ನಮ್ಗೆ ಬಹಿರಂಗ ಶಕ್ತಿಯಲ್ಲಿ ನಾವು ಮೋಹಿತರಾಗ್ತೇವೆ ಹಾಗೆ ಅವರ ಅಂತರಂಗ. ಸೊ ಎನಿವೆ ಹೇಗಾದ್ರೂ ಆಗ್ಲಿ, ಸೊ ಇಲ್ಲಿ ಹೇಳೋದಿಲ್ಲಿ, ಆದರೆ
ಆ ಈ ದಿಗ್ಭ್ರಮೆ ಆಗುವ ಸಾಧ್ಯತೆ ಇದೆ, ಯಾವಾಗಲೂ ಇದ್ದೇ ಇದೆ. ಯಾಕಂದ್ರೆ ನಾವು ಅಲ್ಪಜೀವಿ, ಮತ್ತೆ ಭಗವಂತನು ಅವನು ಪರಮ. ಸೊ ಯಾವಾಗಲೂ ಹಾಗೆ ಅವನಿಗೆ ನಮಗೆ ವ್ಯತ್ಯಾಸ ಇದ್ದೇ ಇರುತ್ತೆ. ನಾವು ಅವನಿಗೆ ಯಾವಾಗಲೂ ಅಧೀನರೇ. ಸೊ ಹಾಗೆ ಅವನ ಶಕ್ತಿ ನಮಗಿಂತ ಮೇಲೆ ಯಾವಾಗಲೂ. ಸೊ ಹೀಗೆ ಇಲ್ಲಿ ಪ್ರಭುಪಾದರು ಇನ್ನ ಉಲ್ಲೇಖ ಕೊಡ್ತಾ ಇರೋದು, ಒಮ್ಮೆ ಭಕ್ತರನ್ನು ಕೂಡ ನಾವು ಗುರುತಿಸಕ್ ಆಗೋದಿಲ್ಲ. ಸೊ ಇದೊಂದು ಸನ್ನಿವೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಂದ್ರಶೇಖರ್ ಆಚಾರ್ಯರು ಸನಾತನ ಗೋಸ್ವಾಮಿಯನ್ನು ಗುರುತಿಸ್ತಿಲ್ಲ. ಸೊ ಇದೊಂದು ಸನ್ನಿವೇಶ. ಇವಾಗ ಅಂದ್ರೆ ಸನಾತನ ಗೋಸ್ವಾಮಿಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಆಶ್ರಯಕ್ಕೆ ಬರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ತಕ್ಷಣ ಅವರ ಪ್ರಯತ್ನದಲ್ಲಿ ಸಾಧ್ಯ ಆಗೋದಿಲ್ಲ. ಕೊನೆಗೆ ಹೇಗೋ ಭಗವಂತನ ಕೃಪೆಯಿಂದ ಅವರು ತಪ್ಪಿಸ್ಕೊಳ್ತಾರೆ ಆ ರಾಜನ ಇದರಿಂದ. ಅವನು ಅವ್ರಿಗೆ ಕಾರಾಗೃಹದಲ್ಲಿ ಹಾಕಿರ್ತಾನೆ. ಸೊ ಅವರು ಅದರಿಂದ ತಪ್ಪಿಸ್ಕೊಂಡು ಚೈತನ್ಯ ಮಹಾಪ್ರಭುಗಳು ಕಾಶಿ ವಾರಾಣಸಿಯಲ್ಲಿ ಇರ್ತಾರೆ. ಸೊ ಹಾಗೆ ಕಾಶಿಯಲ್ಲಿ ವಾರಾಣಸಿಗೆ ಬರ್ತಾರೆ ಅವರು. ಆದ್ರೂ ಬಂದ್ರು ಅವರ ನಮ್ರತೆಯಿಂದ ಅವ್ರು ಹೇಳ್ತಾರೆ, ಒಳಗೆ ಚೈತನ್ಯ ಮಹಾಪ್ರಭು ಇರೋ ಸ್ಥಳಕ್ಕೆ ಹೋಗೋದಿಲ್ಲ. ಚಂದ್ರಶೇಖರ ಆಚಾರ್ಯ ಮನೆ ಇರುತ್ತೆ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭು ಒಳಗಿರ್ತಾರೆ. ಸೊ ಸನಾತನ ಗೋಸ್ವಾಮಿ ಅವರು ಹೊರಗೆ ಕಾಯ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಹೊರಗೆ ಬಂದಾಗ ಅವ್ರನ್ನ ಭೇಟಿ ಮಾಡ. ಚೈತನ್ಯ ಮಹಾಪ್ರಭು ಅಂತರ್ಯಾಮಿ ಪರಮಾತ್ಮ. ಸೊ ಚೈತನ್ಯ ಮಹಾಪ್ರಭು ಗೊತ್ತು ಇಲ್ಲಿ ಸನಾತನ ಗೋಸ್ವಾಮಿ ನನ್ನ ಶುದ್ಧ ಭಕ್ತರು ಬಂದಿದ್ದಾರೆ ಅಂತ. ಸೊ ಚಂದ್ರಶೇಖರ ಆಚಾರ್ಯ ಹೇಳ್ತಾರೆ, ನೋಡು ಹೊರಗೆ ಒಬ್ಬ ಮಹಾನ್ ಭಕ್ತರಿದ್ದಾರೆ. ಸೊ ಅವರನ್ನು ನನ್ನ ಎದುರಿಗೆ ಕರೆ ತಗೊಂಡು ಬಾ ಅಂತ ಹೇಳ್ತಾರೆ. ಸೊ ಚಂದ್ರಶೇಖರ ಆಚಾರ್ಯರು ಮನೆ ಹೊರಗೆ ಹೋಗ್ತಾರೆ, ನೋಡ್ತಾರೆ ಹೊರಗೆ ರಸ್ತೆಯಲ್ಲೋ ಎಲ್ಲೋ ಹೊರಗೆ, ಅವ್ರ ಮನೆ ಹೊರಗೆ ಹಾಗೆ ಏನು ಶುದ್ಧ ಭಕ್ತರು ಹಾಗೆ ರೀತಿ ದೊಡ್ಡ ಭಕ್ತರು ಹಾಗೇನು ಕಾಣಿಸೋದಿಲ್ಲ ಅವ್ರಿಗೆ. ಸೊ ತಕ್ಷಣ ಬಂದು ವಾಪಸ್ ಹೇಳ್ತಾರೆ, ಇಲ್ಲ ಯಾರು ಇಲ್ಲ ಹೊರಗೆ, ಯಾರು ಇಲ್ಲ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಯ್ತು ಯಾರಾದ್ರೂ ಇದ್ದಾರಾ ಅಲ್ಲಿ, ಯಾರ ಇದ್ರೆ ಕರ್ಕೊಂಡು. ಸೊ ಹೇಳ್ತಾರೆ, ಯಾಕಂದ್ರೆ ಸನಾತನ ಗೋಸ್ವಾಮಿ ಅವರು ಆ ಸಮಯದಲ್ಲಿ ಅವರು ಆಕ್ಚುಲಿ ಅವ್ರು ಮಂತ್ರಿಗಳಿದ್ದಾಗ ಅವರು ಒಂದು ರೀತಿ ಇದ್ರು. ಆದ್ರೆ ರಾಜನು ಅವ್ರನ್ನ ಬಂಧಿಸಿದ ಮೇಲೆ ಅವರು ಬಂಧನದಲ್ಲಿ ಅವ್ರ ಜೀವನ ಹೇಗಿರುತ್ತೆ. ಸೊ ನಂತರ ಅಲ್ಲಿ ತಂದ ತಪ್ಪಿಸ್ಕೊಂಡು ಬಂದದ್ದು. ಹಾಗೆ ತಪ್ಪಿಸ್ಕೊಂಡು ಬಂದಾಗ ಅವರ ವೇಷಭೂಷಣ ಅವರ ಇದು ನೋಡಿ ಚಂದ್ರಶೇಖರಾಚಾರ್ಯ ಯಾರೋ ಒಬ್ಬ ನೀಚ ವ್ಯಕ್ತಿ, ಯಾರೋ ಒಬ್ಬ ಬಡವ, ಯಾರೋ ಒಬ್ಬ ಹೀಗೆ. ಯಾಕಂದ್ರೆ ಆ ರೀತಿಯ ಒಂದು ಕೊಳಕಾದ ವಸ್ತ್ರ, ಕೊಳಕಾದ ಆ ರೀತಿಯ ಒಂದು ಇದು ಸನಾತನ ಗೋಸ್ವಾಮಿಗಳು ಹಾಗೆ ಇರ್ತಾರೆ. ಅದನ್ನ ನೋಡಿ ಚಂದ್ರಶೇಖರಾಚಾರ್ಯರು ಗುರುತಿಸಕ್ಕೆ ಆಗಲಿಲ್ಲ. ಸೊ ಅದು ಇಲ್ಲಿ ಹೇಳ್ತಾ ಒಮ್ಮೊಮ್ಮೆ ಶುದ್ಧ ಭಕ್ತರು ಕೂಡ ಅದೇ ರೀತಿಯಲ್ಲಿ ನಾವು ಗುರುತಿಸದೆ ಹೋಗ್ಬೋದು. ಸೊ ಇದು ನಮ್ಮ ಭೌತಿಕ ದೃಷ್ಟಿಯಲ್ಲಿ ಈಗ ಆಗತ್ತೆ ಈಗ. ಸೊ ಆಧ್ಯಾತ್ಮಿಕ ದೃಷ್ಟಿ ನಮ್ಮಲ್ಲಿ ಎಚ್ಚರ ಆಗೋವರೆಗೂ ನಮಗೆ ಕಾಣೋದಿಲ್ಲ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ ಪರತ್ವೇನ ನಿರ್ಮಲ. ಸೊ ಇಲ್ಲಾಂದ್ರೆ ಅಥ ಶ್ರೀಕೃಷ್ಣ ನಾಮಾದಿ ನಭವೇದ್ ಗ್ರಾಹ್ಯಮಿಂದ್ರಿಯೇ ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತ್ಯದ. ಸೊ ಹೇಳ್ತಾರೆ, ಈ ಒಂದು ಮೊಂಡ ಇಂದ್ರಿಯಗಳಿಂದ ನಾವು ಭಗವಂತನನ್ನು, ಅವನ ನಾಮವನ್ನು, ಅವನ ರೂಪವನ್ನು, ಅವನ ಚಟುವಟಿಕೆಗಳನ್ನು, ಅವನ ದಿವ್ಯಾಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆದರೆ ನಾವು ನಾಲಿಗೆಯಿಂದ ನಾಲಿಗೆಯ ಚಟುವಟಿಕೆಗಳು, ನಾಲಿಗೆ ಏನಾದ್ರೂ ಮಾತಾಡ್ತಾ ಇರ್ಬೇಕು, ಏನಾದ್ರೂ ಹೇಳ್ತಾ ಇರ್ಬೇಕು, ಅದು ನಾವು ಭಗವಂತ ನಾಮವನ್ನು ಹೇಳ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಹೀಗೆ ಭಗವಂತ ನಾಮವನ್ನು ಹೇಳ್ತಾ ಅದು ಶುದ್ಧವಾದ್ರೆ, ಸೊ ಹೀಗೆ ಹೇಳ್ತಾರೆ, ಆಗ ಆ ಇಂದ್ರಿಯಗಳಿಂದ ನಾವು ಭಗವಂತನನ್ನು ಗೋಚರಿಸಬಹುದು. ತತ್ ಪರತ್ವೇನ ನಿರ್ಮಲ ಅಥ ಶ್ರೀಕೃಷ್ಣ ನಾಮಾದಿ ನಭವೇದ್ ಗ್ರಾಹ್ಯಮಿಂದ್ರಿಯೇ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದ. ಆಗ ಭಗವಂತನು ಗೋಚರ ಆಗುತ್ತೆ. ಸೊ ಅವನ ಭಕ್ತರು ಕೂಡ ಹಾಗೆ ಗೋಚರವಾಗಬಹುದು. ಶ್ರೀಲ ಪ್ರಭುಪಾದರು ಆಚಾರ್ಯರು ಭಾರತದಲ್ಲಿ ಎಷ್ಟು ಸಮಯ ಅವರು ಪ್ರಚಾರ ಮಾಡಿದ್ರು, ಇಲ್ಲ ಅಂತಲ್ಲ. ಸೊ ಆದರೆ ಅವರನ್ನ ಅಷ್ಟು ಆ ರೀತಿಯಲ್ಲಿ ಯಾರು ಗುರುತಿಸಲಿಲ್ಲ. ಅವರ ಗುರುಗಳು ಗುರುತಿಸಿದ್ರು, ಅದು ಬೇರೆ ವಿಷಯ. ಆದ್ರೆ ಅದು ಬಿಟ್ರೆ ಬಾಕಿ ಅವರ ದೇವಭ್ರಾತೃಗಳು ಕೂಡ ಅವರು ಕೂಡ ಹೆಚ್ಚಾಗಿ ಬಹಳ ಜನ ಗುರುತಿಸ್ತಿಲ್ಲ. ಕೆಲವರು ಗುರುತಿಸಿದ್ರು ಡೆಫಿನೆಟ್ಲಿ, ಬಟ್ ಹೆಚ್ಚಾಗಿ ಇಲ್ಲ. ಸೊ ಹಾಗಾಗಿ ಅವರ ಪ್ರಚಾರ ಕೂಡ ಇಲ್ಲಿ ಅಷ್ಟು ಇದಾಗ್ಲಿಲ್ಲ. ಆದ್ರೆ ಹೊರದೇಶದಲ್ಲಿ ಹೋಗಿ ಆಚಾರ್ಯರು ಅಲ್ಲಿ ಶುರು ಮಾಡಿದಾಗ ಅಲ್ಲಿ ಭಾಗ್ಯವಂತರು, ಅಲ್ಲಿ ಆ ದೇಶದವರು ಅವರು ಗುರುತಿಸಿ ಅವರ ಆದೇಶವನ್ನು ಪಾಲಿಸಿ ಅವರು ಕೂಡ ಆ ರೀತಿಯ ಒಂದು ಭಕ್ತಿಯಲ್ಲಿ ಉನ್ನತ ಭಕ್ತರಾದರು. ಯಾಕಂದ್ರೆ ಭಕ್ತರನ್ನು ಅರಿಯೋದು ಅಷ್ಟು ಸುಲಭ ಅಲ್ಲ. ಇನ್ನೊಂದು ಏನಂದ್ರೆ, ನಾವು ಅವ್ರನ್ನ ಅರಿಯೋದು ಇಲ್ಲದೆ ಇರೋದು, ಇನ್ನೊಂದು ಯಾರು ಪರಿಶುದ್ಧ ಭಕ್ತರಲ್ಲೋ ಪರಿಶುದ್ಧ ವ್ಯಕ್ತಿಗಳು ಅವರನ್ನು ನಾವು ಪ್ರಾಮಾಣಿಕ ವ್ಯಕ್ತಿ ಅಂತ ಕೂಡ ಅನ್ಕೊಳ್ಬೋದು. ಭೌತಿಕ ಸ್ಥಿತಿ ಹಾಗೆ.
ಭೌತಿಕ ಸ್ಥಿತಿ ಹೇಳ್ತಾರೆ. ಕೃಷ್ಣನೇ ಅವತರಿಸಿದಾಗ ಅವ ಯಾರು ಪೌಂಡ್ರಕ ಪೌಂಡ್ರಕ ಅಂತ ಒಬ್ಬ ಕಾಶಿ ರಾಜ, ಆ ವ್ಯಕ್ತಿ ಘೋಷಿಸಿದ್ದು ನಾನೇ ನಾನೇ ವಿಷ್ಣುವಿನ ಅವತಾರ ಅಂತ. ಸೊ ಹಾಗೆ ಕೃಷ್ಣನು ಇದ್ದಾನೆ, ಕೃಷ್ಣನ ಚಟುವಟಿಕೆ ನಡೀತಾ ಇದೆ. ಸೊ ಕೆಲವು ವ್ಯಕ್ತಿಗಳು ಈ ಪೌಂಡ್ರಕ ಮತ್ತೆ ಅವನ ಸ್ನೇಹಿತರು ಇಲ್ಲ 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 ಅದು ಕೃಷ್ಣ ಅಲ್ಲ ಅವತಾರ, ಪೌಂಡ್ರಕ ಅವತಾರ ಅಂತ ಸೊ ಪೌಂಡ್ರಕ ಅವತಾರ ಅಂತ ಭಾವಿಸಿ ಅವರು ಪೌಂಡ್ರಕನಿಗೆ ಕೃಷ್ಣನ ವಿರುದ್ಧ ಸಹಾಯ ಕೊಡ್ತಾರೆ, ನೆರವು ಕೊಡ್ತಾರೆ. ಸೊ ಅಂದ್ರೆ ಈಗ ನಾವು ಎಷ್ಟು ರೀತಿ ಮೋಸ ಹೋಗ್ಬೋದು. ಭೌತಿಕ ಬಹಿರಂಗ ಶಕ್ತಿ ನಿಜವನ್ನು ಸುಳ್ಳು ಅಂತ ಮಾಡಿಸ್ಬೋದು, ಸುಳ್ಳನ್ನು ನಿಜ ಅಂತ ನಮ್ಮ ಹತ್ರ ಮಾಡಿಸ್ಬೋದು. ಸೊ ಎನಿವೆ, ಸೊ ಹೀಗೆ ನಡೆಯುತ್ತೆ. ಪೌಂಡ್ರಕನನ್ನೇ ಅವರು ಪರಮ ಪುರುಷ ಅಂತ, ಕೃಷ್ಣ ಅಂತ ಅನ್ಕೊಳ್ತಾರೆ. ಮತ್ತೆ ಎಷ್ಟರ ಮಟ್ಟಿಗೆ ಅವರು ಪೌಂಡ್ರಕನನ್ನು ಉತ್ತೇಜಿಸಿ ಪೌಂಡ್ರಕನು ಕೃಷ್ಣನಿಗೆ ಒಂದು ಪತ್ರವನ್ನು ಒಬ್ಬ ದೂತನಿಂದ ಕಳಿಸ್ತಾನೆ. ಸೊ ಆ ದೂತನು ಹೋಗಿ ಕೃಷ್ಣನಿಗೆ ಎಚ್ಚರಿಕೆ, ಈಗ ಪರಮ ಪುರುಷನಾದ ಪೌಂಡ್ರಕನು ಈಗ ಬಂದಿದ್ದಾನೆ, ಸೊ ಅವನಿಗೆ ನೀನು ಶರಣಾಗತಿ ಆಗ್ಬೇಕು. ಹೀಗೆ ಹೀಗೆ ಆಗತ್ತೆ. ಸೊ ಒಂದು ಭಗವಂತನನ್ನು ಗುರುತಿಸೋದಿಲ್ಲ, ಇನ್ನೊಂದು ಸಾಮಾನ್ಯ ವ್ಯಕ್ತಿಯನ್ನು ಭಗವಂತನನ್ನು ಕೂಡ ಅಂತ ಆಗಿ ಕೂಡ ತಪ್ಪಾಗಿ ಗುರುತಿಸ್ಬೋದು, ಹಾಗೆ ಭಾವಿಸ್ಬೋದು. ಆ ರೀತಿ ಅಂಧಕಾರದಲ್ಲಿ ಇರ್ಬೋದು. ಸೊ ಹೀಗೆ ಎಲ್ಲ ಆಗತ್ತೆ ಹೀಗೆ. ಸೊ ಅದೇ ರೀತಿಯಲ್ಲಿ ನಾವು ಹಲವು ಕಡೆ ಕೇಳ್ತೇವೆ. ಬಲಿ ಮಹಾರಾಜ ಶುದ್ಧ ಭಕ್ತರು, ಆದ್ರೆ ಎಷ್ಟು ಜನ ಗುರುತಿಸಿದ್ರು ಅವ್ರನ್ನ? ಬಹಳ ಜನ ಗುರುತಿಸ್ತಿಲ್ಲ. ಅವರ ಗುರು ಶುಕ್ರಾಚಾರ್ಯರು ಕೂಡ ಗುರುತಿಸ್ತಿಲ್ಲ ಮೊದಲಿಗೆ. ಬಲಿ ಮಹಾರಾಜರು ವಾಮನ ದೇವ ಬಂದಾಗ ಅವ್ರು ಗೊತ್ತಾಯ್ತು ಬಲಿ ಮಹಾರಾಜರಿಗೆ, ಇಲ್ಲಿ ಸಾಕ್ಷಾತ್ ನನ್ನ ಆರಾಧ್ಯ ದೇವ ಕೃಷ್ಣನೇ ಬಂದಿದ್ದಾರೆ. ಸೊ ಹಾಗೆ ಅವರು ಎಲ್ಲವನ್ನೂ ಅವರಿಗೆ ಸಮರ್ಪಿಸ್ಲಿಕ್ಕೆ ತಯಾರಾದ್ರು ಬಲಿ ಮಹಾರಾಜನು. ಆದರೆ ಅವರ ಗುರುಗಳೇ ಆದ್ರೆ ಶುಕ್ರಾಚಾರ್ಯರು ಇಲ್ಲ 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 ಇಲ್ಲ, ನೀವು ಇದೆಲ್ಲ ಈ ಮಾತನ್ನು ಉಳಿಸ್ಕೊಳ್ಬಾರದು, ನೀವು ನಿಮ್ಮ ಕೊಟ್ಟಿರೋ ಮಾತನ್ನು ನೀವು ಬಿಟ್ಬಿಡಿ ಅದನ್ನ. ಸೊ ಹೀಗೆ ಅಂದ್ರೆ ಬಲಿ ಮಹಾರಾಜರ ಸ್ಥಿತಿಯನ್ನು, ಅವರ ಅಲ್ಲಿ ಬಂದ ಭಗವಂತನನ್ನು ಶುಕ್ರಾಚಾರ್ಯರು ಒಂದ್ ರೀತಿ ಗುರ್ತಿಸಿದ್ರು, ವಿಷ್ಣುವನ್ನು ಗುರ್ತಿಸಿದ್ರು. ಅಲ್ಲಿ ವಾಮನ ದೇವ ಬಂದದ್ದು ಭಗವಂತನೇ. ಆದರೆ ಭಗವಂತನ ಆ ಪರಮೋನ್ನತ ಸ್ಥಿತಿ ಮತ್ತೆ ಭಗವಂತನು ಪರಮ ಹಿತೈಷಿ, ಸೊ ಎಲ್ಲರೂ ಅವನನ್ನ ಸೇವಿಸ್ಬೇಕು ಅನ್ನೋವನ್ನು ಮರ್ತೋಗ್ಬಿಟ್ರು. ಹಾಗೆ ಮರ್ತೋಗ್ಬಿಟ್ಟು ಅವರ ಶಿಷ್ಯರಿಗೆ ಅವರು ಅವನಿಗೆ ಸೇವೆ ಮಾಡಬೇಡ, ನೀನು ಅವರಿಗೆ ಶರಣಾಗತಿ ಆಗ್ಬೇಡ ಅಂತ ಅವರು ಮಧ್ಯೆ ಬಂದರು. ಮತ್ತೆ ಎಷ್ಟು ಅವರ ಶಿಷ್ಯರಿಗೆ ಅವರು ಶಾಪ ಕೂಡ ಕೊಟ್ಟರು. ಸೊ ನಿನ್ನದು ಎಲ್ಲ ಕೂಡ ನಾಶ ಆಗ್ಬಿಡ್ಲಿ, ನಾನು ನಿನ್ನ ಗುರು, ನಾನು ನಿನ್ನ ಆಚಾರ್ಯ, ನೀನು ನನ್ನ ಮಾತನ್ನು ಕೇಳೋದಿಲ್ಲ, ನನ್ನನ್ನು ನಿರ್ಲಕ್ಷಿಸ್ತೀಯ ನೀನು, ಇದು ದೊಡ್ಡ ಅಪರಾಧ ಇದು. ಸೊ ಹಾಗೆ ಅಂತ ಅವರನ್ನೇ ಸೊ ಯಾಕಂದ್ರೆ ಬಲಿ ಮಹಾರಾಜರು ಮಹಾಜನ 12 ಮಹಾಜನರಲ್ಲಿ ಒಬ್ಬ. ಶುಕ್ರಾಚಾರ್ಯರು ಕೂಡ ಅದನ್ನು ಗುರುತಿಸಲಿಲ್ಲ. ಸೊ ಈ ರೀತಿ ಇಲ್ಲಿ ನಾವು ನೋಡ್ತೇವೆ ಹಲವು ಕಡೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು, ಭಗವಂತನ ಶುದ್ಧ ಭಕ್ತರನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು. ಸೊ ಈ ರೀತಿ ಆಗತ್ತೆ. ನಾರದ ಮುನಿಗಳ ಬಗ್ಗೆ ನಾವು ಭಾಗವತದಲ್ಲಿ ಮುಂದೆ ಕೇಳ್ತೇವೆ. ದಕ್ಷ ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ದೇವತೆ, ಬ್ರಹ್ಮನ ಮಗನೇ ಅನ್ಸುತ್ತೆ. ಹಾಗಿದ್ರೂ ಕೂಡ ಹೇಳ್ತಾರೆ ಅವರು ಕೂಡ ಓಕೆ, ಅದು ಮೊದಲನೇ ಜನ್ಮದಲ್ಲಿ. ಎರಡನೇ ಜನ್ಮದಲ್ಲಿ ಅವರು ಈ ಪ್ರಚೇತರ ಮಗನಾಗಿ ಹುಟ್ಟೋರು. ಎನಿವೆ, ಆ ಸಮಯದಲ್ಲಿ ನಾರದರನ್ನು ಗುರುತಿಸೋದಿಲ್ಲ. ನಾರದರು ಮೊದಲಿಗೆ ದಕ್ಷನ 10,000 ಮಕ್ಕಳು ಹರಿಯಶ್ವ ಅವರನ್ನು ಉದ್ಧರಿಸ್ತಾರೆ. ನಂತರ ಅವರು 1000 ಪುತ್ರರು ಶವಲಾಶ್ವ ಅವರನ್ನು ಉದ್ಧರಿಸ್ತಾರೆ. ಕೊನೆಗೆ ಅವರು ಯೋಚಿಸ್ತಾರೆ, ಈಗ ಹೋಗಿ ನಾನು ದಕ್ಷನನ್ನು ಕೂಡ ಉದ್ಧರಿಸ್ಬಿಡ್ಬೇಕು, ಅವರನ್ನು ಕೂಡ ಆಧ್ಯಾತ್ಮಿಕ ಪಥಕ್ಕೆ ತರಬೇಕು. ಅವರು ಈ ಭೌತಿಕ ಚಟುವಟಿಕೆ, ಭೌತಿಕ ಇದರಲ್ಲೇ ಸಿಕ್ಕಿ ಬಿದ್ದಿದ್ದಾರೆ. ಅವರು ಈ 3 ಗುಣಗಳ ಚಟುವಟಿಕೆಗಳೇ ಸಿಕ್ಕಿ ಬಿದ್ದಿದ್ದಾರೆ, ಅವರನ್ನು ಕೂಡ ಉದ್ಧರಿಸಬೇಕು. ಸೊ ಅಂತ ಬಂದಾಗ ಅವರನ್ನು ನಾರದರನ್ನು ಗುರುತಿಸೋದಿಲ್ಲ. ದಕ್ಷ ಅವರನ್ನು ನೀವು ಕೇವಲ ಒಂದು ವಸ್ತ್ರದಲ್ಲಿ ಇಲ್ಲ ಇನ್ನೊಂದು ಇದರಲ್ಲಿ ಆಚರಣೆಯಲ್ಲಿ ಒಂದು ಸಾಧು ಪುರುಷ ಅಷ್ಟೇ, ಆದರೆ ಆಚರಣೆಯಲ್ಲ, ಆಚರಣೆಯಲ್ಲಿ ನೀವು ಸಾಧು. ನಾನು ಗೃಹಸ್ಥ ಜೀವನವನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ದೇನೆ, ನಾನು ಗೃಹಸ್ಥ ಧರ್ಮದಲ್ಲಿದ್ದೇನೆ, ನೀವು ಸುಮ್ಮನೆ ಹೆಸರಿಗೆ ಸನ್ಯಾಸಿ ಅಷ್ಟೇ. ಸೊ ಹಾಗೆ ನಾರದರನ್ನೇ ದೂಷಿಸ್ತಾರೆ. ಸೊ ಎನಿವೆ, ಸೊ ಹೀಗೆ ನಾವು ನೋಡ್ತೇವೆ ಮತ್ತೆ ಮತ್ತೆ ಮತ್ತೆ. ಸೊ ಒಮ್ಮೆ ಭಗವಂತನ ಭಕ್ತರನ್ನು ಗುರುತಿಸೋದಿಲ್ಲ, ದೊಡ್ಡ ವ್ಯಕ್ತಿಗಳು ಕೂಡ ಗುರುತಿಸೋದಿಲ್ಲ. ಶಿವನನ್ನು ಕೂಡ ದಕ್ಷ ಗುರುತಿಸ್ಲಿಲ್ಲ ಮೊದಲಿಗೆ. ಅವರು ಮೊದಲ ಜನ್ಮದಲ್ಲಿ ನಾವು ಕೇಳೋದು, ಅವರು ತನ್ನ ಮಗಳು ಸತಿ, ಸೊ ಅವರನ್ನು ಶಿವನ ಹೆಂಡತಿಯಾಗಿ ಶಿವನ ಸ್ವೀಕರಿಸ್ತಾರೆ.
ಆದರೂ ಕೂಡ ಶಿವನ ಬಗ್ಗೆ ಅವರು ಎಷ್ಟಾದರೂ ಶಿವ ನನ್ನ ಅಳಿಯ, ನನಗೆ ಅವರು ಅಧೀನನಾಗಿರ್ಬೇಕು, ನಾನು ಅವರ ಮಾವ, ನಾನು ಅವರಿಗಿಂತ ದೊಡ್ಡ ವ್ಯಕ್ತಿ, ನಾನು ಎಷ್ಟೋ ಯಜ್ಞಗಳನ್ನು ಮಾಡಿದ್ದೇನೆ, ನಾನು ಬ್ರಹ್ಮದೇವರಿಂದ ನೇಮಕಗೊಂಡಿದ್ದೇನೆ, ನಾನು ಹೀಗೆ ಎಷ್ಟೋ ದೇವತೆಗಳ ಗೌರವವನ್ನು ಪಡಿತಾ ಇದ್ದೇನೆ. ಆದ್ರೆ ಶಿವ ಎಲ್ಲಿರೋದು? ಶಿವ ಇರೋದು ಒಂದು ಸ್ಮಶಾನದಲ್ಲಿ. ಅವರ ಇದು ಬಟ್ಟೆ, ಅವರ ಒಂದು ಇದು. ಸೊ ಆ ರೀತಿ ಅವರ ಹೊರಗೆ ಇದನ್ನ ನೋಡ್ತಾ, ಹೊರಗೆ ಇರುವ ಇದನ್ನು ಅರ್ಥ ಮಾಡ್ಕೊಳ್ದೆ, ಶಿವನನ್ನು ಅರ್ಥ ಮಾಡ್ಕೊಳ್ದೆ, ದಕ್ಷನು ಕೂಡ ಅವರ ಅಪರಾಧವನ್ನು ಮಾಡ್ತಾರೆ. ಸೊ ಈಗೆಲ್ಲ ನೋಡ್ತೇವೆ, ಬಹಳ ಕಡೆ ನೋಡ್ತೇವೆ. ಇಲ್ಲಿ ಹೇಳ್ತಾ ಇರೋದು ಯಾಕೆ ಅಂದ್ರೆ, ನಮ್ಮ ದೃಷ್ಟಿ ಭೌತಿಕವಾಗಿದೆ. ಸೊ ನಮ್ಮ ದೃಷ್ಟಿ ಭೌತಿಕವಾಗಿರೋದ್ರಿಂದ ನಾವು ಇಲ್ಲಿ ಈ ಭಗವಂತನನ್ನು ಸರಿಯಾದ ರೀತಿಯಲ್ಲಿ ನೋಡದೆ ಹೋಗ್ಬೋದು. ಇಲ್ಲಾಂದ್ರೆ ಭಗವಂತನ ಭಕ್ತರಾದ ನಾರದರೋ, ಇಲ್ಲಾಂದ್ರೆ ಬಲಿ ಮಹಾರಾಜರೋ, ಇಲ್ಲಾಂದ್ರೆ ಶಿವ ನಾವು ಗುರುತಿಸದೆ ಹೋಗ್ಬೋದು. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನನ್ನಾಗಲಿ ವೈಷ್ಣವನನ್ನಾಗಲಿ ಈ ಭೌತಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲವೆಂದು ಹೇಳಲಾಗಿದೆ. ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿ ಅನಂತರ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಆಮೇಲೆ ಕ್ರಮೇಣ ದೇವೋತ್ತಮ ಪರಮ ಪುರುಷನಾರು, ವೈಷ್ಣವನಾರು ಎಂಬುದು ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಅವರು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಶ್ರೀಮಂತನಲ್ಲದವನಾದರೂ ಸಂಸಾರ ಜೀವನದಲ್ಲಿ ತುಂಬಾ ಅಂಟಿಕೊಂಡಿದ್ರು ಕೂಡ, ಆದರೆ ಒಬ್ಬ ವ್ಯಕ್ತಿ ಒಬ್ಬ ಸಾಧು ಪುರುಷನನ್ನು ಅವರನ್ನು ಸತ್ಕರಿಸಿದರೆ ಅವರ ಅಸ್ತಿತ್ವವೂ ಧನ್ಯವಾಗುತ್ತೆ, ಅವರ ಮನೆಯೂ ಧನ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಬಹಳ ಬೇರೆ ಬೇರೆ ಮಟ್ಟಗಳು ಕೊಡ್ತಾ ಇದ್ದಾರೆ. ಸಾಧ್ಯ ಆದರೆ ಒಬ್ಬ ಶ್ರೀಮಂತನಾದರೆ ಡೆಫಿನೆಟ್ಲಿ ಅವನ ಶ್ರೀಮಂತಿಕೆಯಿಂದ, ಅವರ ಒಂದು ಶಕ್ತಿಯಿಂದ ಒಬ್ಬ ಸಾಧು ಪುರುಷನನ್ನು ಅವರು ಸತ್ಕರಿಸಬೇಕು. ಈಗ ನಾವು ಕೇಳ್ತೀವಲ್ಲ, ರಘುನಾಥ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳು ಅವರಿಗೆ ಆದೇಶ ಕೊಟ್ಟದ್ದು, ಪಾನಿಹಟ್ಟಿ ಒಂದು ಸ್ಥಳದಲ್ಲಿ ಆ ಒಂದು ಅವರಿಗೆ ಅವರು ಅವರ ಸಂಗಡಿಗರಿಗೆ ಒಂದು ಔತಣದ ಒಂದು ಇದು ವ್ಯವಸ್ಥೆ ಮಾಡಬೇಕು ಅಂತ. ಸೊ ಅವರು ಏನು ಹೆಚ್ಚು ಸಮಯ ಅಲ್ಲ, ಸ್ವಲ್ಪ ಕ್ಷಣಗಳಲ್ಲಿ, ಸ್ವಲ್ಪ ಸಮಯದಲ್ಲೇ ಅವರು ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ದೊಡ್ಡ ರೀತಿಯ ಒಂದು ಮಹೋತ್ಸವವನ್ನು ಮಾಡ್ತಾರೆ. ಯಾರು? ರಘುನಾಥ ದಾಸ್ ಗೋಸ್ವಾಮಿ. ಸೊ ಹಾಗೆ ಸಾಧ್ಯ ಇದ್ರೆ ಮಾಡ್ಬೇಕು. ಮತ್ತೆ ಕೂಡ ರಘುನಾಥ ದಾಸ್ ಗೋಸ್ವಾಮಿ ಮತ್ತೆ ಜಗನ್ನಾಥ್ಪುರಿಗೆ ಬಂದ್ಮೇಲೆ ಅಲ್ಲಿ ಅವ್ರ ತಂದೆ ಅವರಿಗೆ ಕಳಿಸ್ತಾರೆ, ಅವ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಹಣವನ್ನು ಮತ್ತೆ ಸ್ವಲ್ಪ ಅವರ ಸೇವಕರನ್ನು ಕಳಿಸ್ತಾರೆ. ಸೊ ಅವರು ತುಂಬಾ ಶ್ರೀಮಂತರು. ಸೊ ಹಾಗಾಗಿ ತಮ್ಮ ಮಗ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ, ಸೊ ಅವರಿಗೆ ಏನು ಈಗಿಲ್ಲ ಈಗ, ಸೊ ಹಾಗೆ ಅಂತ ಕಳಿಸ್ತಾರೆ. ಸೊ ಈ ಮೊದಲಿಗೆ ರಘುನಾಥ ದಾಸ್ ಗೋಸ್ವಾಮಿ ಯೋಚನೆ ಮಾಡ್ತಾರೆ, ಇದನ್ನು ಉಪಯೋಗಿಸ್ಕೊಳ್ಬಹುದು, ಇದನ್ನು ನಾನು ಚೈತನ್ಯ ಮಹಾಪ್ರಭು ಸೇವೆಗೆ ಉಪಯೋಗಿಸ್ಬೋದು, ಚೈತನ್ಯ ಮಹಾಪ್ರಭು ಮತ್ತೆ ಅವರ ಸಂಗಡಿಗರನ್ನು ಇದರಿಂದ ನಾನು ಅವರಿಗೆ ಒಂದು ಭಗವಂತನ ಮಹಾಪ್ರಸಾದವನ್ನು ಅವರಿಗೆ ಕೊಡ್ಬೋದು ನಾನು. ಸೊ ಹಾಗಿಂದ ಸ್ವೀಕರಿಸ್ತಾರೆ. ಸೊ ಹಾಗೆ ಮಾಡ್ತಾರೆ, ಅವರು ಹಾಗೆ ಸೇವೆ ಮಾಡ್ತಾರೆ ಸ್ವಲ್ಪ ಸಮಯ. ಸೊ ನಂತರ ನಿಲ್ಲಿಸ್ತಾರೆ. ಭಗವಂತನವರ ಪ್ರೇರಣೆ ಕೊಡ್ತಾನೆ, ಈ ರೀತಿ ಮಾಡೋದು ಸರಿಯಲ್ಲ, ಈ ರೀತಿ. ಯಾಕಂದ್ರೆ ಅವರು ಸನ್ಯಾಸಿ ಆಗಿದ್ದಾರೆ, ಮನೆಯಿಂದ ಅವರು ಮತ್ತೆ ನೆರವನ್ನು ಪಡೆಯೋದು ಸರಿಯಲ್ಲ. ಸೊ ಹೀಗೆ ಅವರು ಉಪಯೋಗಿಸಿದ್ರು. ಶ್ರೀಮಂತರಾಗಿರೋದ್ರಿಂದ ಅವರು ಆ ರೀತಿ ಅವ್ರಿಗಿರುವ ಎಲ್ಲ ಶಕ್ತಿಯಿಂದ ಅವರು ಭಗವಂತನ ಭಕ್ತರಿಗೆ ಆ ರೀತಿ ಸತ್ಕಾರ ಮಾಡಿದ್ರು. ಸೊ ರಾಜರಾದವರು ಆ ತರ ಶ್ರೀಮಂತರಾದವರು ಮಾಡ್ಬೋದು. ಸೊ ಇಲ್ಲಿ ಶ್ರೀಲ ಪ್ರಭುಪಾದ ಮುಂದುವರಿಸ್ತಾ ಇದ್ದಾರೆ, ಇಲ್ಲ ಹಾಗೆ ಇರ್ಬೋದು, ಇಲ್ಲದೆ ಇರ್ಬೋದು, ಶ್ರೀಮಂತರಾಗದೆ ಇರ್ಬೋದು. ಅವಾಗ ಏನ್ ಮಾಡೋದಾಗ? ಸೊ ಹೇಳ್ತಾರೆ, ಅಟ್ಲೀಸ್ಟ್ ಅವ್ರು ಬಂದವರಿಗೆ, ಇವಾಗ ಹೇಳ್ತಾ ಇದ್ದಾರೆ ಇಲ್ಲಿ, ಅವರಿಗೆ ಒಂದು ನೀರನ್ನಾದ್ರೂ ಅರ್ಥ ಕೊಡ್ಬೋದು. ಬಂದವ್ರಿಗೆ ಒಂದು ಲೋಟ ನೀರು, ಸೊ ಅದರಿಂದ ಆದ್ರೂ ಬಂದವರು ತೃಪ್ತರಾಗ್ತಾರೆ. ಇಲ್ಲ ಅಂದ್ರೆ ಅದು ಕೂಡ ಕಷ್ಟ. ಏನೋ ಒಂದು ಸನ್ನಿವೇಶದಲ್ಲಿ ಏನೋ ಆಗ್ತಾ ಇಲ್ವೇನೋ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಂದವ್ರನ್ನ ಒಂದು ಕುಳಿತುಕೊಳ್ಳಿ ಅಂತ ಒಂದು ಒಳ್ಳೆ ಹಿತವಚನದಿಂದ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾರೆ, ಮಾತಿನ ತಪಸ್ಸೆ ಅಂದ್ರೆ ತುಂಬಾ ಪ್ರಿಯವಾಗಿ ಮಾತಾಡ್ಬೇಕು, ಹಿತವಾಗಿ ಇರ್ಬೇಕು, ಒಬ್ಬರಿಗೆ ಮನಸ್ಸು ನೋಯಿಸಿದಂತೆ ಇರ್ಬೇಕು, ಮತ್ತೆ ಅದು ಸತ್ಯದಿಂದ ಇರ್ಬೇಕು. ಏನೋ ಒಂದು ಅಸತ್ಯದಿಂದ, ಏನೋ ಒಂದು ಫ್ಲಾಟರಿಂಗ್, ಆ ರೀತಿ ಅಲ್ಲ. ಏನ್ ಮಾತಾಡೋದು ಸತ್ಯವಾಗಿರ್ಬೇಕು, ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ಇರ್ಬೇಕು, ಆಧ್ಯಾತ್ಮಿಕ ಲಾಭದಿಂದ ಇರ್ಬೇಕು. ಸೊ ಹಾಗೆ ಇಲ್ಲಿ ಅಟ್ಲೀಸ್ಟ್ ಬರೋ ಅತಿಥಿಗೆ ಅವರಿಗೆ ಆ ರೀತಿ ನೀವು ಅವರಿಗೆ ಒಂದು ಚಾಪೆ, ಒಂದು ಹುಲ್ಲಿನ ಚಾಪೆ, ಒಂದು ಬಿದರಿನ ಚಾಪೆ ಅದರಲ್ಲಿ ಕುಳ್ಳಿರಿಸ್ಬೋದು. ಇಲ್ಲ ಅದೂ ಆಗ್ಲಿಲ್ಲ, ಆಚಾರ್ಯರು ಹೇಳ್ತಾರೆ ಅಟ್ಲೀಸ್ಟ್ ಕೈ ಮುಗಿದು ಅವರಿಗೆ ಒಂದು ಕಣ್ಣೀರು ಸುರಿಸಿ, ಅವರಿಗೆ ನನ್ನ ಸ್ಥಿತಿ ಹೀಗಿದೆ, ಏನ್ ಮಾಡ್ಲಿ ನಾನು,
ನನಗಿನ್ನೇನು ಆಗೋದಿಲ್ಲ ನನಗೆ. ಸೊ ಆ ರೀತಿಯಲ್ಲಾದರೂ ಅವರಿಗೆ ಬಂದ ಅತಿಥಿಯನ್ನು ತೃಪ್ತರಾಗಿ ಮಾಡಿಸ್ಬೇಕು ಅಂತ ಇಲ್ಲಿ ಬೇರೆ ಬೇರೆ ಮಟ್ಟಗಳು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಆಮೇಲೆ ಇಲ್ಲಿ ಹೇಳ್ತಾ ಇರೋದು ಈ ರೀತಿ ಒಬ್ಬ ಸನ್ಯಾಸಿಯ ಕರ್ತವ್ಯ ಕೂಡ. ಸೊ ಅವರು ಹೋಗಿ ಹಾಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಜೀವನದ ಮೌಲ್ಯಗಳನ್ನು ಅರಿಯದ ಗೃಹಸ್ಥರನ್ನು ಅನುಗ್ರಹಿಸುವ ಸಲುವಾಗಿ ಮಾತ್ರ ಎಲ್ಲ ಕಡೆ ಸುತ್ತಾಡಬೇಕೆಂದು ಸನ್ಯಾಸಿ ಕರ್ತವ್ಯ. ಈ ರೀತಿಯಲ್ಲಿ ಗೃಹಸ್ಥನು ಯಾವ ಅತಿಥಿಯನ್ನಾದರೂ ಆ ಅತಿಥಿಯು ಸಾಧು ಸಂತನೇ ಆಗಲಿ ರಾಜನೇ ಆಗಿರಲಿ ತೃಪ್ತಿಪಡಿಸಬಹುದು ಅಂದ್ರೆ ಆ ಒಂದು ಭಾವನೆ ಇದ್ರೆ, ಆ ಒಂದು ನಮ್ರ ಭಾವನೆ ಇದ್ದು ಸ್ವೀಕರಿಯ ದಯ ಒಬ್ಬರನ್ನು ಬರಮಾಡಿಸಿದ್ರೆ ಅದು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಗೃಹಸ್ಥನಿಗೆ ಅದನ್ನು ಮಾಡಲು ಶಕ್ತಿ ಇಲ್ಲ ಎಂದಿಟ್ಟುಕೊಳ್ಳಿ, ಆಗ ಕೈ ಜೋಡಿಸಿ ಅತಿಥಿಯನ್ನು ದಯವಿಟ್ಟು ಒಳಗೆ ಬನ್ನಿ ಎಂದು ಕರೆಯಬೇಕು. ಅದನ್ನೂ ಮಾಡಲು ಶಕ್ತಿ ಇಲ್ಲದಿದ್ದರೆ ತನ್ನ ದರಿದ್ರ ಪರಿಸ್ಥಿತಿಯ ಬಗ್ಗೆ ವಿಷಾದಿಸಿ ಕಣ್ಣೀರು ಹಾಕಿಕೊಂಡು ಹೆಂಡತಿ ಮಕ್ಕಳು ಇಡೀ ಕುಟುಂಬ ಸಮೇತನಾಗಿ ಬಂದವರಿಗೆ ನಮಸ್ಕಾರ ಮಾಡಿ ಗೌರವಿಸಬೇಕು. ಈ ರೀತಿಯಲ್ಲಿ ಗೃಹಸ್ಥನು ಯಾವ ಅತಿಥಿಯನ್ನಾದರೂ ಆ ಅತಿಥಿಯು ಸಾಧು ಸಂತನೇ ಆಗಲಿ ರಾಜನೇ ಆಗಲಿ ತೃಪ್ತಿಪಡಿಸಬಹುದು. ಎನಿವೆ ಮುಂದೆಗೆ ಶ್ಲೋಕ ಕೂಡ ಕಂಟಿನ್ಯೂ ಆಗುತ್ತೆ, ನಾವು ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಸೇರಿಸ್ಬೇಕಂದ್ರೆ ಹೇಳಿ.